ಸ್ಟ್ರೆಚ್ ಮಾರ್ಕ್ ಇದೆಯಾ? 10 ವರ್ಷದ ಹಿಂದಿನ ಸ್ಟ್ರೆಚ್ ಮಾರ್ಕ್ ಇರ್ಬೋದು, ಆಗಸ್ಟೇ ಬಂದಿರೋ ಸ್ಟ್ರೆಚ್ ಮಾರ್ಕ್ ಇರ್ಬೋದು. 1 ತಿಂಗಳಲ್ಲಿ ಮಾಯ ಆಗಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಡೆಲಿವರಿ ಆದ ನಂತರ ಸ್ಟ್ರೆಚ್ ಮಾರ್ಕ್ ಬರುತ್ತೆ. ಈ ಸ್ಟ್ರೆಚ್ ಮಾರ್ಕ್ ಬಂದರೆ ಹೋಗೋದೇ ಇಲ್ಲ. ತುಂಬ ಟೈಮ್ ತನಕ ಅದೇ ಥರ ಇರುತ್ತೆ. ಈ ಪ್ರೆಗ್ನೆನ್ಸಿಲಿ ಬರುವಂಥ ಸ್ಟ್ರೆಚ್ ಮಾರ್ಕಿಗೆ ಅತ್ಯುತ್ತಮವಾಗಿರುವಂಥ 2 ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದರಲ್ಲಿ ಒಂದು ಏನು ಅಂತಂದರೆ, ಮನೆಯಲ್ಲೇ ನಾವು ಯಾವ ಥರ ಒಂದು ಮನೆ ಮದ್ದನ್ನು ಅಥವಾ ಬ್ಯೂಟಿ ಟಿಪ್ಸನ್ನು ಮಾಡಿಕೊಂಡು ಸಿಂಪಲ್ಲಾಗಿ ಈ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಏನು ಅಂತಂದರೆ, ನಿಮಗೆ ಮನೆಯಲ್ಲಿ ಮಾಡುವಷ್ಟು ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ ಅಂತ ಅಂದರೆ ಹೊರಗಡೆಯಲ್ಲಿ ಯಾವುದು ಅತ್ಯುತ್ತಮವಾಗಿರುವಂಥ ಕ್ರೀಮ್ ಅಥವಾ ಆಯಿಲ್ ಏನಾದರೂ ಸಿಗುತ್ತಾ ಅದ್ರ ಬಗ್ಗೆನೂ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಕೇವಲ 2 ವಸ್ತು ಬೇಕಾಗಿರೋದು. ಇದನ್ನ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಿದರೆ ಇದೆಯಲ್ವಾ, ಕೇವಲ 1 ತಿಂಗಳಲ್ಲಿ ಆ ಸ್ಟ್ರೆಚ್ ಮಾರ್ಕನ್ನು, ನಿಮಗೆ ಬಿದ್ದಿರುವಂಥ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡ್ಬೋದು. ನೀವು ಇದನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಹಚ್ಕೋಬೋದು, ಆಫ್ಟರ್ ಡೆಲಿವರಿ ಬೇಕಾದರೂ ಹಚ್ಕೋಬೋದು. ನೀವು ರೆಗ್ಯುಲರ್ ಆಗಿ ಹಚ್ತಾ ಇದ್ದರೆ ಒಂದು 2ರಿಂದ 3 ತಿಂಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಆ ಸ್ಟ್ರೆಚ್ ಮಾರ್ಕ್ ಕ್ಯೂರ್ ಆಗಿ ಹೋಗುತ್ತೆ. ಸೊ ಇದನ್ನ ಹೇಗೆ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ. ಅದಾದ ನಂತರ ಮಾರ್ಕೆಟಲ್ಲಿ ಸಿಗುವಂಥ ಅತ್ಯುತ್ತಮವಾಗಿರುವಂಥ 2 ಆಯಿಲ್ ಬಗ್ಗೆ, ಈ ಸ್ಟ್ರೆಚ್ ಮಾರ್ಕನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡುವಂಥ ಅತ್ಯುತ್ತಮವಾಗಿರುವಂಥ 2 ಆಯಿಲ್ ಬಗ್ಗೆ ಕೂಡ ನಿಮಗೆ ಹೇಳ್ತಾ ಇದ್ದೇನೆ. ಯಾವ ಆಯಿಲ್ ಇದೆ ಅದನ್ನ ಯಾವ ಥರ ಪರ್ಚೇಸ್ ಮಾಡೋದು ಅಂತ ಕೂಡ ಹೇಳ್ತಾ ಇದ್ದೇನೆ. ನಾನು ವಿಡಿಯೋದಲ್ಲಿ ಅದರದ್ದು ಲಿಂಕ್ ಹಾಕಿರ್ತೇನೆ. ನಿಮಗೆ ಅದನ್ನು ಬೇಕಾದರೂ ತಗೊಂಡು ನೀವು ಅದನ್ನ ಅಪ್ಲೈ ಮಾಡಿ ಈ ಸ್ಟ್ರೆಚ್ ಮಾರ್ಕಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧರ್ಧ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ. ಮೊದಲಿಗೆ ಮನೇಲಿ ಮಾಡುವಂತಹ ಈ ಸಿಂಪಲ್ ಆಗಿರುವಂಥ ಸ್ಟ್ರೆಚ್ ಮಾರ್ಕ್ ರೆಮಿಡಿಯನ್ನು ಹೇಗೆ ಮಾಡೋದು ನೋಡೋಣ. ನೋಡಿ, ಬೇಕಾಗಿರೋದು ನಮಗೆ 2 ವಸ್ತು. ಒಂದು ಏನು ಅಂತಂದರೆ ಈ ಅಲುವೇರಾ ನೀವು ಫ್ರೆಶ್ ಆಗಿರುವಂಥದ್ದನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಜೆಲ್ ಬೇಡ, ಯಾಕಂತಂದರೆ ನಾವು ಆಯಿಲ್ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ರೆಕಮೆಂಡ್ ಮಾಡ್ತಾ ಇರೋದು ಫ್ರೆಶ್ ಆಗಿರುವಂಥ ಅಲುವೇರನ್ನು ತೊಗೊಂಬಂದು ನೀವು ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು, ಅದರ ಮುಲ್ಲೆಲ್ಲ ಇರುತ್ತಲ್ವ, ಅದನ್ನ ರಿಮೂವ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಮಗೆ ಬೇಕಾಗಿರೋದು ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ. ಅಲುವೇರನ್ನ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇನ್ನು ಏನು ಅಂತಂದರೆ, ಇದರದ್ದು ನಾವು ಜೆಲ್ ತೆಗಿಬೇಕು. ಈ ಥರ ಸಿಪ್ಪೆ ಮೇಲ್ಗಡೆಯಿಂದ ತೆಗೆದು ಖಾಲಿ ಅದರ ಜೆಲ್ ಬರುತ್ತಲ್ವ, ಅದನ್ನಷ್ಟೇ ನಾವು ಉಪಯೋಗ ಮಾಡುವಂಥದ್ದು. ನೀವು ನೋಡಿ, ಈ ಥರ ತುಂಬಾ ಸುಲಭವಾಗಿ ಅದರ ಜೆಲ್ಲನ್ನು ತೆಗಿಬೋದು. ತುಂಬಾ ಸಿಂಪಲಾಗಿ ತೆಗಿಬೋದು. ಇದೇನು ಕಷ್ಟ ಇಲ್ಲ ಈ ಥರ ಜೆಲ್ ತೆಗೆಯೋದಕ್ಕೆ. ಆ ಸಿಪ್ಪೆ ಮಾತ್ರ ನೀವು ಯಾವುದೇ ಕಾರಣಕ್ಕೆ ಹಾಕಬೇಡಿ. ನೀವು ಈ ಆಯಿಲ್ ನಾನು ಇವತ್ತು ಹೇಳುವಂಥದ್ದು ಮಾಡುವಾಗ ಏನು ಅಂತಂದರೆ, ನಾವು ಈ ಅಲುವೆರಾ ಜೆಲ್ಲನ್ನು ಕೋಕೋನಟ್ ಆಯಿಲ್ ಜೊತೆ ಸೇರಿಸಿ, ಅಂದರೆ ಆ ಕೋಕೋನಟ್ ಆಯಿಲ್ ಏನು ತೊಗೊಂಡಿದ್ದೀವಿ, ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲನ್ನೇ ತಗೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ಯಾಕಂತಂದರೆ ನಾವಿದು ಈ ಆಯಿಲ್ ಏನು ಮಾಡ್ತಾ ಇದ್ದೀವಿ, ಇದು ಹೊಟ್ಟೆ ಮೇಲೆ ಹಚ್ಕೊಳ್ಳುವಂಥದ್ದು ಅಥವಾ ಸ್ಟ್ರೆಚ್ ಮಾರ್ಕಿಗೆ ಹಚ್ಕೊಳ್ಳುವಂಥದ್ದು. ನಿಮ್ಗೆ ಯಾವುದಾದ್ರೂ ಕಲಬೆರಕೆ ಇದ್ದರೆ ಕಷ್ಟ, ಸ್ಕಿನ್ಗೆ ಹಚ್ಚುವಾಗ ಇರಿಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಯೂರಾಗಿರುವಂತಹ ತೆಂಗಿನ ಎಣ್ಣೆದು ಲಿಂಕ್ ಬೇಕಿದ್ದರೆ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು ಆರಾಮ್ಸೆ. ಆ ಜೆಲ್ಲನ್ನು, ಅಲುವೆರಾ ಜೆಲ್ ನಾವು ಏನು ತಗೊಂಡಿದ್ದೀವಿ, ನ್ಯಾಚುರಲ್ ಆಗಿರುವಂಥ ಜೆಲ್ಲನ್ನು ಈ ಆಯಿಲಿಗೆ ಹಾಕಿಬಿಟ್ಟು ನಾವು ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ನಿಧಾನಕ್ಕೆ ಕುದಿಸ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಳ್ಳುವಂಗಿಲ್ಲ, ಆದಷ್ಟು ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ. ಯಾಕಂತಂದರೆ ಒಂದೇ ಸರಿ ಕರಟಿ ಹೋದರೆ ಎಣ್ಣೆ ಅಥವಾ ಆಯಿಲಲ್ಲಿ ಏನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರದ್ದು ಸತ್ವ ಹೊರಟೋಗುತ್ತೆ. ಸೊ ಆದಷ್ಟು ಕಮ್ಮಿ ಉರಿಯಲ್ಲಿ ನಾವು ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕ್ಲೀನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಡ್ರೈ ಆಗಿ, ಅಲುವೆರಾ ಜೆಲ್ಲದು ಅಂಶ ಕಂಪ್ಲೀಟಾಗಿ ಡ್ರೈ ಆಗಿ ಅದು ಕ್ರಿಸ್ಪಿ ಆಗಬೇಕು. ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರಿಗೆ ಬರಬೇಕು. ಆವಾಗಲೇ ಅಲುವೆರಾದು ಸತ್ವ ಕಂಪ್ಲೀಟಾಗಿ ಎಣ್ಣೆಗೆ ಬಂದುಬಿಡುತ್ತೆ. ನೋಡಿ, ಈ ಥರ ಕೆಂಪು ಬಣ್ಣ ಬರಬೇಕು. ಇನ್ನೂ ಜಾಸ್ತಿ ಇದು ಒಂದು ಸ್ವಲ್ಪ ಕಾಯಬೇಕು. ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಆ ಆಯಿಲ್ ರೆಡಿ ಆಗೋದು. ಅದರಲ್ಲಿ ಅಲುವೆರಾದು ನೀರಿನ ಅಂಶ ಇದ್ದರೆ ಏನಿದೆಯಲ್ವ, ನಾವು ತುಂಬ ಟೈಮ್, ಅಂದರೆ ತುಂಬ ಲಾಂಗ್ ಟೈಮ್ ಇಡಕ್ಕೆ ಬರಲ್ಲ. ನೀವು ತುಂಬ ಟೈಮ್ ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ನೀವು 2 ತಿಂಗಳು 3 ತಿಂಗಳು ಫ್ರೆಶ್ ಆಗಿ ಆಯಿಲನ್ನು ಉಪಯೋಗ ಮಾಡಬೇಕು ಅಂತಂದರೆ, ನಾನು ಹೇಳೋ ಮೆಥಡಲ್ಲಿ ಅಲುವೆರಾ ಜೆಲ್ಲನ್ನು ಫ್ರೆಶ್ ಆಗಿ ತೆಗೆದ್ಬಿಟ್ಟು ಇದೇ ಥರ ಕಾಯಿಸ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನಿನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ತಣ್ಣಗಾದ ನಂತರ ನೀವೇನು ಅಂತಂದರೆ, ಒಂದು ಕ್ಲೀನಾಗಿರುವಂಥ ಬೌಲಿಗೆ ಫಿಲ್ಟರ್ ಮಾಡ್ಕೊಳ್ಳಿ. ಆಯಿಲನ್ನು ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಬೇಡಿ. ಯಾಕಂತಂದರೆ ಅಲುವೆರಾ ಜೆಲ್ಲಲ್ಲೂ ಆಯಿಲ್ ಎಳ್ಕೊಂಡಿರುತ್ತೆ. ಅದರಿಂದ ಅದನ್ನ ಕಂಪ್ಲೀಟಾಗಿ ಅದರಲ್ಲಿ ಎಷ್ಟು ಆಯಿಲ್ ಇದೆ ಅಷ್ಟನ್ನು ಕೂಡ ನಾವು ಹಿಂಡ್ಬಿಟ್ಟು ತೆಗಿಬೇಕಾಗುತ್ತೆ.
ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಆ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಜಾಸ್ತಿ ಕರೆಕ್ಟಿಲ್ಲ, ತುಂಬ ನಿಧಾನಕ್ಕೆ ನಾನು ಅದನ್ನ ಕುದಿಸಿರುವಂಥದ್ದು. ಆದಷ್ಟು ಕಮ್ಮಿ ಉರಿ ಇಟ್ಕೊಂಡು ತುಂಬ ನಿಧಾನಕ್ಕೆ ಕುದಿಸಿ ಈ ಆಯಿಲನ್ನು ನೀವು ಏನು ಅಂತಂದರೆ ಒಂದು ಡಬ್ಬದಲ್ಲಿ ಹಾಕಿ ಕ್ಲೋಸ್ ಮಾಡಿ ಬೇಕಾದರೆ 6 ತಿಂಗಳ ತನಕ ಉಪಯೋಗ ಮಾಡ್ಬೋದು. ತಣ್ಣಗಾದ ನಂತರ ಅದನ್ನ ಒಂದು ಡಬ್ಬಕ್ಕೆ ನಾನು ಹಾಕ್ಕೊತಾ ಇದ್ದೇನೆ. ಈ ಅಲುವೆರಾ ಜೆಲ್ಲಲ್ಲಿ ಏನಂತಂದರೆ ನಮ್ಮ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಅನ್ನುವಂಥ ಅಂಶ ಇರುತ್ತಲ್ವ, ಅದನ್ನ ಮತ್ತೆ ಸ್ಟೋರ್ ಮಾಡುವಂಥ ಅಂಶಗಳಿರುತ್ತೆ. ಎಲಾಸ್ಟಿಸಿಟಿ ಯಾಕೆ ಬೇಕು ಅಂತಂದರೆ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಕಮ್ಮಿ ಆಯಿತು ಅಂತಂದ್ರೆ ಸ್ಕಿನ್ ಏನಾಗುತ್ತೆ, ಸ್ಟ್ರೆಚ್ ಆಗುವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕಿನ್ ಸ್ಟ್ರೆಚ್ ಆಗುವಾಗ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ ಬೀಳೋಕ್ಕೆ ಶುರುವಾಗುತ್ತೆ. ಸ್ಕಿನ್ ಡ್ರೈ ಆಗುತ್ತೆ, ಸ್ಕಿನ್ನಲ್ಲಿ ಸ್ಟ್ರೆಚ್ ಮಾರ್ಕ್ ಬೀಳೋಕ್ಕೆ ಶುರುವಾಗುತ್ತೆ. ನೀವೊಂದು 3 ತಿಂಗಳ ಪ್ರೆಗ್ನೆಂಟ್, 4 ತಿಂಗಳ ಪ್ರೆಗ್ನೆಂಟ್ ಅಂತಂದರೆ ಹೊಟ್ಟೆ ಮೇಲೆ ಈ ಥರ ನೋಡಿ ಹಚ್ಚಿಬಿಟ್ಟು ಮಸಾಜ್ ಮಾಡಿಕೊಂಡು ಒಂದು 5-6 ಗಂಟೆ ಬಿಟ್ಟು ತೊಳ್ಕೊಬೋದು. ಹೊರಗಡೆಯಿಂದ ಅಪ್ಲೈ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ಕಂಪ್ಲೀಟ್ ಹೊಟ್ಟೆಗೆ ಅಪ್ಲೈ ಮಾಡಬೇಕು. ಯಾಕಂತಂದರೆ ಹೊಟ್ಟೆ ಸ್ಕಿನ್ ಸ್ಟ್ರೆಚ್ ಆಗ್ತಾ ಹೋಗ್ತಾ ಇದ್ದಂಗೆ ಸ್ಟ್ರೆಚ್ ಮಾರ್ಕ್ ಬೀಳ್ತಾ ಇರುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಸ್ಟ್ರೆಚ್ ಮಾರ್ಕ್ ಬೀಳ್ತಾ ಇರುತ್ತೆ. ಈ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಎಲಾಸ್ಟಿಸಿಟಿ ಅದೇ ಥರ ಇರುತ್ತೆ, ಸ್ಕಿನ್ ಡ್ರೈ ಆಗಲ್ಲ, ಸ್ಟ್ರೆಚ್ ಮಾರ್ಕ್ ಜಾಸ್ತಿ ಬೀಳಲ್ಲ. ಅದಾದ ನಂತರ ಡೆಲಿವರಿ ಆದ ನಂತರ ನನಗೆ ತುಂಬ ಸ್ಟ್ರೆಚ್ ಮಾರ್ಕ್ ಇದೆ, ಮತ್ತೆ ಏನು ಮಾಡ್ಬೋದು ಅನ್ನೋ ಹೊರತಾಗಿ ಟೆನ್ಷನನ್ನು ಬಿಟ್ಬಿಟ್ಟು ಮುಂಚೆನೇ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಆಯಿಲನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದರೆ ಹೊರಗಡೆಯಿಂದ ನಿಮಗೇನು ಅಂತಂದರೆ ಸ್ಟ್ರೆಚ್ ಮಾರ್ಕ್ ಅಷ್ಟೊಂದು ಜಾಸ್ತಿ ಬೀಳಲ್ಲ. ಇದನ್ನ ಡಬ್ಬದಲ್ಲಿ ಹಾಕಿ ಆರಾಮ್ಸೆ ಸ್ಟೋರ್ ಮಾಡಿ ಇಡ್ಬೋದು. ಸ್ಟ್ರೆಚ್ ಮಾರ್ಕ್ ನಂತರ ಇದ್ರೂ ಕೂಡ ಇದನ್ನ ಉಪಯೋಗ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಂದರೆ ಹಳೆ ಸ್ಟ್ರೆಚ್ ಮಾರ್ಕಿಗೆ ಕೂಡ ಇದನ್ನ ನಾವು ಅಪ್ಲೈ ಮಾಡಿ ಉಪಯೋಗ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಮನೆಯಲ್ಲಿ ಮಾಡ್ಬೋದಾದಂಥ ಟಿಪ್ಸ್ ಬಗ್ಗೆ ನೋಡಿ ಆಯಿತು. ಈಗ ಮಾರ್ಕೆಟಲ್ಲಿ ಸಿಗುವಂಥ ಆ 2 ಅತ್ಯುತ್ತಮವಾಗಿರುವಂಥ ಸ್ಟ್ರೆಚ್ ಮಾರ್ಕಿಗೆ ಬೇಕಾಗಿರುವಂಥ ಆಯಿಲ್ ಯಾವುದು? ಅದರಲ್ಲಿ ಮೊದಲನೇದಾಗಿ ತುಂಬ ಜನ ರೆಕಮೆಂಡ್ ಮಾಡುವಂಥದ್ದು, ತುಂಬ ಪಾಪ್ಯುಲರ್ ಮತ್ತು ಅದು ಜನರಲಿ ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್ ಅಂತಾರಲ್ವ, ಆ ಥರದ್ದು 1-2 ಬೆಸ್ಟ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದನ್ನ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಅದರಲ್ಲಿ ಮೊದಲನೆಯದು ಬಯೋ ಆಯಿಲ್ ಸ್ಕಿನ್ ಕೇರ್ ಆಯಿಲ್ ಅಂತ ಅಂದ್ಬಿಟ್ಟು. ಇದರದ್ದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಈ ವಿಡಿಯೋದಲ್ಲಿ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ನಾನು ಕಮೆಂಟಲ್ಲಿ ಹಾಕಿರ್ತೇನೆ. ನೀವು ಈ ಕಮೆಂಟನ್ನು ಅಥವಾ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ಆಯಿಲನ್ನು ಬೈ ಮಾಡ್ಬೋದು. ಈ ಬಯೋ ಆಯಿಲ್ ಇದೆಯಲ್ವಾ, ಇದು ಸ್ಟ್ರೆಚ್ ಮಾರ್ಕಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಇ ಮತ್ತು ರೋಶಿಪ್ ಆಯಿಲ್ ಅಂತ ಇರುತ್ತೆ. ಇದು ಏನು ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಅಂತ ಇರುತ್ತಲ್ವ, ಆ ಎಲಾಸ್ಟಿಸಿಟಿ ಕಮ್ಮಿ ಆದರೆ ನಮಗೆ ಸ್ಕಿನ್ ಡ್ರೈ ಆಗಿ ಸ್ಟ್ರೆಚ್ ಮಾರ್ಕ್ ಬೀಳುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಅಥವಾ ನಾವು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಮಾಡಿದಾಗ ಸ್ಕಿನ್ ಡ್ರೈ ಆಗೋದ್ರಿಂದ ಸ್ಕಿನ್ ಎಳ್ದಾಗಾಗಿ ನಿಮಗೆ ಸ್ಟ್ರೆಚ್ ಮಾರ್ಕ್ ಬೀಳುತ್ತೆ. ಸೊ ಈ ಆಯಿಲಲ್ಲಿ ನಮ್ಮ ಸ್ಕಿನ್ನಲ್ಲಿ ಎಲಾಸ್ಟಿಸಿಟಿ ಇರುತ್ತಲ್ವ, ಅದನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥ ಅಂಶ ಇರೋದ್ರಿಂದ ನಿಮಗೆ ಆ ಎಲಾಸ್ಟಿಸಿಟಿ ರೀಸ್ಟೋರ್ ಆಗಿ ಮತ್ತೆ ಅಂದರೆ ಸ್ಕಿನ್ನಲ್ಲಿ ಅದು ಸ್ಥಾಪಿತ ಆಗಿ ನಿಮ್ಗೆ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ. ಇದನ್ನ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ. ಅತ್ಯುತ್ತಮವಾಗಿರುವಂಥ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಒಂದು ಆಯಿಲ್ ಇದು. ಇದನ್ನು ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ಬೋದು. ಬೆಸ್ಟ್ ಅನ್ನುವಂಥದ್ದನ್ನು ನಾನು ರೆಕಮೆಂಡ್ ಮಾಡ್ತಾ ಇರುವಂಥದ್ದು, ರಿಸರ್ಚ್ ಮಾಡಿ ನಾನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಮಾಮ್ಸ್ಕೋ ಅಂತ ಒಂದು ಕಂಪ್ನಿಯವ್ರದ್ದು ನ್ಯಾಚುರಲ್ ಸ್ಟ್ರೆಚ್ ಮಾರ್ಕ್ ಆಯಿಲ್ ಕೂಡ ಇದೆ. ಮೊದಲನೇದು ಬಯೋ ಆಯಿಲ್ ಸ್ಕಿನ್ ಕೇರ್ ಆಯಿಲ್, ಇನ್ನೊಂದು ಮಾಮ್ಸ್ಕೋ ಅವ್ರದ್ದು ನ್ಯಾಚುರಲ್ ಸ್ಟ್ರೆಚ್ ಮಾರ್ಕ್ ಆಯಿಲ್ ಕೂಡ ಇದೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದೆರಡರಲ್ಲೂ ಕೂಡ ಸೇಮ್ ಕಂಟೆಂಟ್ ಇರುವಂಥದ್ದು. ನಿಮಗೆ ಮಾಮ್ಸ್ಕೋ ಅವ್ರದ್ದು 100% ನ್ಯಾಚುರಲ್ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಸ್ಟ್ರೆಚ್ ಮಾರ್ಕಿಗೆ ತುಂಬ ಒಳ್ಳೆಯದು ಮತ್ತು ಇದು ಸೇಫ್ ಟು ಯೂಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅಂದರೆ ನೀವು ಪ್ರೆಗ್ನೆಂಟ್ ಇರುವಾಗ ಕೂಡ ಒಂದು 2 ತಿಂಗಳಾದ ನಂತರ 3ನೇ ತಿಂಗಳಿಂದ ಯೂಶ್ವಲ್ ಆಗಿ ನಾವು ಸ್ಟ್ರೆಚ್ ಮಾರ್ಕಿಗೆ ಆ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು. ಎಲ್ಲ ಅಪ್ಲೈ ಮಾಡಬೇಕು, ನಾವು ಹೊಟ್ಟೆಗಷ್ಟೇ ಅಪ್ಲೈ ಮಾಡಬೇಕು. ಏನಂತಂದರೆ ನೀವು ಪ್ರೆಗ್ನೆಂಟ್ ಟೈಮಲ್ಲೂ ಅಪ್ಲೈ ಮಾಡ್ಬೋದು, ಡೆಲಿವರಿ ಆದ ನಂತರನೂ ಅಪ್ಲೈ ಮಾಡ್ಬೋದು. ಪ್ರೆಗ್ನೆಂಟ್ ಟೈಮಲ್ಲಿ ಅಪ್ಲೈ ಮಾಡೋದು ಯಾಕೆ ಒಳ್ಳೆಯದು ಅಂತಂದರೆ, ಸ್ಟ್ರೆಚ್ ಮಾರ್ಕ್ ಶುರುವಾಗೋದೇ ನಮ್ಮ ಹೊಟ್ಟೆ ಒಂದು ಸ್ವಲ್ಪ ಅಂದರೆ 3ನೇ ತಿಂಗಳು 4ನೇ ತಿಂಗಳು ಆದಾಗ ಹೊಟ್ಟೆ ದೊಡ್ಡದಾಗ್ಲಿಕ್ಕೆ ಶುರುವಾಗುತ್ತಲ್ವ. ಅದಾದ ನಂತರ ನಿಮ್ಗೆ ಏನಾಗುತ್ತೆ, ಸ್ಕಿನ್ ಎಳ್ದಂಗೆ ಆಗುತ್ತೆ. ನಿಮ್ಗೆ ಹೋಗ್ತಾ ನೀವು 9 ತಿಂಗಳಿಗೆ ಬರ್ತಾ ಇರುವಾಗ ಏನಾಗುತ್ತೆ, ಸ್ಕಿನ್ ತುಂಬ ಎಳ್ದಂಗಾಗಿ ನಿಮಗೆ ಸ್ಟ್ರೆಚ್ ಮಾರ್ಕ್ ಬೀಳಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ ಡ್ರೈ ಇದ್ರೆ ಏನಾಗುತ್ತೆ, ಜಾಸ್ತಿ ಸ್ಟ್ರೆಚ್ ಮಾರ್ಕ್ ಬೀಳುತ್ತೆ. ಅದರಲ್ಲಿ ಸ್ಕಿನ್ನಲ್ಲಿ ಆ ಎಲಾಸ್ಟಿಸಿಟಿ ಅಂಶ ಇದ್ದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ ಬೀಳೋದು ಕಮ್ಮಿ ಆಗುತ್ತೆ. ಆದ್ದರಿಂದ ನೀವು ಪ್ರೆಗ್ನೆಂಟ್ ಇರುವಾಗಲೇ 3ನೇ ತಿಂಗಳಿಗೆ 4ನೇ ತಿಂಗಳಿಗೆ ನೀವು ಈ ಆಯಿಲನ್ನು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದರೆ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ ಬೀಳೋದು ಕಮ್ಮಿ ಆಗುತ್ತೆ. ಅದರಿಂದ ನೀವು ಒಂದು ಪ್ರೆಗ್ನೆಂಟ್ ಇರುವಾಗಲೇ ಒಂದು 3 ತಿಂಗಳಾದ ನಂತರ ನೀವು ಈ ಆಯಿಲ್ಗಳನ್ನು ಹೊಟ್ಟೆ ಮೇಲ್ಗಡೆ ಅಪ್ಲೈ ಮಾಡ್ಬೋದು.
ಸೊ 2 ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದೆ. ನಿಮ್ಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ವಿಡಿಯೋದಲ್ಲಿ ಲಿಂಕ್ ಇರುತ್ತೆ, ಬೈ ಮಾಡ್ಬೋದು. ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಲ್ಲಿಂದನೂ ಬೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇದನ್ನ ಹೇಗೆ ಅಪ್ಲೈ ಮಾಡೋದು 2 ಕೂಡ ಅಷ್ಟೇ. ನಾನು ಹೇಳಿರುವಂಥ ನ್ಯಾಚುರಲ್ ಮನೆಯಲ್ಲೇ ಮಾಡೋ ಆಯಿಲ್ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ. ನೀವು ಮೇಲ್ಗಡೆಯಿಂದ ಅಪ್ಲೈ ಮಾಡಿಬಿಟ್ಟು ಒಂದು 2-3 ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದು 5-6 ಗಂಟೆ ಬಿಟ್ಟು ಅನಂತರ ತೊಳಿಬೇಕು. ರಾತ್ರಿ ಮಲ್ಕೊಳ್ಳುವಾಗ ನೀವು ಹೊಟ್ಟೆ ಮೇಲೆ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ತೊಳೆದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ 5-6 ಗಂಟೆ ಆದರೂ ಸ್ಟೇ ಆಗಬೇಕು. ಇನ್ನೊಂದು, ನೀವು ಯಾವುದೇ ಹೊರಗಡೆ ತಂದಿರೋ ಆಯಿಲ್ ಆದರೂ ಇರ್ಬೋದು, ಮನೆಯಲ್ಲೇ ಮಾಡಿರುವಂಥ ಆಯಿಲ್ ಆದರೂ ಇರ್ಬೋದು, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅದು ಎನಿ ಕ್ರೀಮ್ ಇರ್ಬೋದು, ಎನಿ ಆಯಿಲ್ಸ್ ಇರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಅದು ಏನು ಪ್ಯಾಚ್ ಟೆಸ್ಟ್ ಅಂತಂದರೆ, ನೀವು ಕೈಗೊಂಚೂರು ಅಪ್ಲೈ ಮಾಡಿ ನೋಡೋದು. ಈ ಭಾಗಕ್ಕಿದೆಯಲ್ಲ, ಒಂಚೂರು ಅಪ್ಲೈ ಮಾಡಿ ನೋಡಿಬಿಟ್ಟು ನಿಮ್ಗೆ ಅದು ಏನು ಸ್ವಲ್ಪ ಹೊತ್ತಾದರೂ ಏನು ಇರಿಟೇಷನ್ ಆಗಿಲ್ಲ, ನಿಮಗೆ ಅದು ಸೇಫ್ ಅಂತ ಅನಿಸಿದ್ರೆ ಅನಂತರ ನಿಮಗೆ ಯಾವ ಭಾಗ ಹಚ್ಕೋಬೇಕು ಆ ಭಾಗಕ್ಕೆ ಹಚ್ಕೋಬೋದು. ಮುಖಕ್ಕಾದರೆ ಮುಖಕ್ಕೆ ನಾನು ಈ ಆಯಿಲ್ ಬಗ್ಗೆ ಹೇಳ್ತಾ ಇಲ್ಲ. ನಾರ್ಮಲ್ ಆಗಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡ್ತೀವಲ್ವ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಆಯಿಲ್ ಇರೋದು ಸ್ಟ್ರೆಚ್ ಮಾರ್ಕಿಗೆ ಅಪ್ಲೈ ಮಾಡಲಿಕ್ಕೆ. ನೀವು ಏನು ಅಂತಂದರೆ ಮನೆಯಲ್ಲಿ ಮಾಡಿರೋ ಆಯಿಲ್ ಇರ್ಬೋದು, ಅಥವಾ ನೀವು ಇಲ್ಲಿ ಹೊರಗಡೆಯಿಂದ ತಂದಿರೋ ಆಯಿಲ್ ಇರ್ಬೋದು. ಮತ್ತೆ ಹೇಳ್ತಿದ್ದೇನೆ, ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಒಂದು 10-15 ನಿಮಿಷ ಬಿಟ್ಬಿಡಿ, ಒಂದು ಅರ್ಧ ಗಂಟೆ ಬಿಟ್ಬಿಡಿ. ನಿಮ್ಗೆ ಏನು ಇರಿಟೇಷನ್ ಇಲ್ಲ, ಸೇಫ್ ಟು ಯೂಸ್ ಅಂತ ಅನಿಸಿದ್ರೆ ನೀವು ಯೂಸ್ ಮಾಡಿ. ನಂತರ ನಾನು ರೆಕಮೆಂಡ್ ಮಾಡಿರೋ ಆಯಿಲನ್ನೇ ನೀವು ಯೂಸ್ ಮಾಡಬೇಕು ಅಂತ ಇಲ್ಲ. ಮಾರ್ಕೆಟಲ್ಲಿ ಬೇರೆ ಅತ್ಯುತ್ತಮವಾಗಿರುವಂಥ ಪ್ರಾಡಕ್ಟ್ಗಳು ಇದೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿ, ತುಂಬ ಜನ ವ್ಯೂವರ್ಸ್ ಕೇಳ್ತಾ ಇರ್ತಾರೆ, ಅವರಿಗೆ ಬೆಸ್ಟ್ ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ನೀವು ಫೀಡ್ಬ್ಯಾಕನ್ನು ಚೆಕ್ ಮಾಡಿಕೊಂಡು ನಿಮಗೆ ವರ್ತ್ ಅಂತ ಅನ್ನಿಸಿದ್ರೆ ಅಷ್ಟೇ ನೀವು ಇದನ್ನ ಬೈ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಇದನ್ನ ಯಾವಾಗ ಉಪಯೋಗ ಮಾಡಬಾರ್ದು ಅಂತಂದರೆ, ಸ್ಕಿನ್ ಮೇಲೆ ನಿಮ್ಗೆ ಏನಾದರೂ ರ್ಯಾಷಸ್ ಇದೆ, ಕಟ್ ಮಾರ್ಕ್ಸ್ ಇದೆ, ಅಥವಾ ಏನಾದರೂ ಇರಿಟೇಷನ್ಸ್ ಇದೆ ಅಂತಂದರೆ ಈ ಥರ ಆಯಿಲ್ಸ್ಗಳನ್ನು ಆ ಟೈಮಲ್ಲಿ ನೀವು ಉಪಯೋಗ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಒಂದ್ಸರಿ ಅಪ್ಲೈ ಮಾಡಿ ಆದ ನಂತರ ಏನಾದರೂ ಇರಿಟೇಷನ್ ಆಯಿತು ಅಥವಾ ಸ್ಕಿನ್ ಕಿರಿಕಿರಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿ ಒಂದ್ಸರಿ ನಿಮ್ಮ ಡಾಕ್ಟರ್ಗಳಿಗೂ ಒಂದು ಎಕ್ಸ್ಪರ್ಟ್ಗಳಿಗೂ ತೋರಿಸ್ಬಿಟ್ಟು ಅದಾದ ನಂತರ ನೀವು ಅಪ್ಲೈ ಮಾಡ್ಬೋದು. ಆದರೆ ಸ್ಟ್ರೆಚ್ ಮಾರ್ಕನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಖಂಡಿತವಾಗ್ಲೂ ಸಾಧ್ಯ. ಯಾಕಂತಂದರೆ ನಾವು ಮನೆಯಲ್ಲೂ ಕೂಡ ಕೆಲವೊಂದು ಆಯಿಲ್ಗಳನ್ನು, ನ್ಯಾಚುರಲ್ ಆಯಿಲ್ಗಳನ್ನು, ಹೋಮ್ ರೆಮಿಡಿಯನ್ನು ಮಾಡಿಬಿಟ್ಟು ರೆಗ್ಯುಲರ್ ಆಗಿ ಅಪ್ಲೈ ಮಾಡಿಬಿಟ್ಟು ನಾವು ಸ್ಟ್ರೆಚ್ ಮಾರ್ಕನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ಮಾರ್ಕೆಟಲ್ಲೂ ಕೂಡ ಈ ಸ್ಟ್ರೆಚ್ ಮಾರ್ಕನ್ನು ಅವಾಯ್ಡ್ ಮಾಡುವಂಥ, ಅಥವಾ ಒಂದು ವೇಳೆ ಸ್ಟ್ರೆಚ್ ಮಾರ್ಕ್ ಅಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಕೇರ್ ತಗೊಂಡೇ ಇಲ್ಲ, ಅದಾದ ನಂತರ ಸ್ಟ್ರೆಚ್ ಮಾರ್ಕ್ ಬಿದ್ದಿದೆ, ಡೆಲಿವರಿ ಆಗಿದೆ, 1 ವರ್ಷ ಆಗಿದೆ, 2 ವರ್ಷ ಆಗಿದೆ ಅಂತಂದ್ರೂ ತೊಂದರೆ ಇಲ್ಲ. ಈ ಆಯಿಲ್ಗಳನ್ನು ಅಪ್ಲೈ ಮಾಡೋದ್ರ ಮೂಲಕ ನಿಮಗೆ ಆ ಹಳೆದಾಗಿರುವಂಥ ಸ್ಟ್ರೆಚ್ ಮಾರ್ಕನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಮಾಡುವಂಥ ಆಪ್ಷನ್ ಇರುತ್ತೆ. ಆದರೆ ಈ ಆಯಿಲ್ ಇರ್ಬೋದು ಅಥವಾ ನ್ಯಾಚುರಲ್ ರೆಮಿಡೀಸ್ ಇರ್ಬೋದು, ಯಾವಾಗ ಬೆಸ್ಟ್ ನಿಮಗೆ ವರ್ಕ್ ಆಗುತ್ತೆ ಅಂತಂದರೆ, ಫ್ರೆಶ್ ಆಗಿ ಸ್ಟ್ರೆಚ್ ಮಾರ್ಕ್ ಬೀಳಲಿಕ್ಕೆ ಶುರುವಾಗಿದೆ, ಅಥವಾ ಜಸ್ಟ್ ಡೆಲಿವರಿ ಆಗಿದೆ, ನಿಮ್ಮ ಸ್ಟ್ರೆಚ್ ಮಾರ್ಕ್ ಫ್ರೆಶ್ ಇದೆ, ಒಂದು ಸ್ವಲ್ಪ ಕಂದು ಬಣ್ಣ ಅಥವಾ ಪರ್ಪಲ್ ಕಲರ್ ಇರುತ್ತಲ್ವ, ತುಂಬ ಹಳೆ ಕಲೆಗಳಲ್ಲ ಅಂತ ಇರುತ್ತಲ್ವ, ಆಗ ಈ ಆಯಿಲ್ ಅಥವಾ ಈ ಹೋಮ್ ರೆಮಿಡಿ ತುಂಬ ಫಾಸ್ಟಾಗಿ ವರ್ಕ್ ಮಾಡೋದು. ಯಾಕಂತಂದರೆ ಅದಿನ್ನೂ ಹಳೆತಾಗಿರಲ್ಲ. ಹಳೆತಾಗಿರೋ ಕಲೆಗಳು ನಿಮಗೆ ಅದು ಹೋಗಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಹೊಸ ಕಲೆಗಳಿದೆಯಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ. ಯಾಕಂತಂದರೆ ಸ್ಕಿನ್ ಆಗಷ್ಟೇ ಅಡ್ಜಸ್ಟ್ ಆಗಲಿಕ್ಕೆ ಶುರುವಾಗ್ತಾ ಇರುತ್ತೆ, ನಿಮಗೆ ತುಂಬ ಬೇಗ ಕ್ಯೂರ್ ಆಗುತ್ತೆ. ಅದರಿಂದ ಡೆಲಿವರಿ ಆದ ನಂತರ ಕೂಡ ನೀವು ಇಮಿಡಿಯೇಟ್ ಆಗಿ ಹಚ್ಬೋದು. ಆದರೆ ಕೇರ್ಫುಲ್, ಹೊಟ್ಟೆ ಭಾಗಕ್ಕೆ ಮಾತ್ರ ಹಚ್ಕೊಳ್ಳಿ. ಯಾಕಂತಂದರೆ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಹಚ್ಕೊಳ್ಳಿ, ಬೇರೆ ಭಾಗಕ್ಕೆಲ್ಲ ತಾಗದಾಗಿ ನೋಡ್ಕೊಳ್ಳಿ. ಯಾಕಂತಂದರೆ ಚಿಕ್ಕ ಮಗು ಇರುತ್ತೆ, ಕೈಯೆಲ್ಲ ಟಚ್ ಮಾಡಿದಾಗ ಮಕ್ಕಳಿಗೆಲ್ಲ ಅದೊಂದಷ್ಟು ಅಂದರೆ ಎಲ್ಲಾದರೂ ಮಗುವಿನ ಬಾಯಿಗೆ ತಾಗ್ತು ಅಂತಂದರೆ ಆದಷ್ಟು ಒಳ್ಳೆಯದಲ್ಲ. ಅದರಿಂದ ಸ್ವಲ್ಪ ಸೇಫ್ ಆಗಿ ಕ್ಲೀನಾಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದರಲ್ಲಿ, ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಏನು ಅಂತಂದರೆ, ಈ ಮನೆಯದ್ದು ನಾನು ಏನು ಹೇಳಿದೆ, ಕೊಕೊನಟ್ ಆಯಿಲ್ ಮತ್ತು ಅಲೋವೆರಾದು ಆಯಿಲ್, ಅದು ಕೂಡ ಅಷ್ಟೇ ಮಾರ್ಕೆಟಿಂದ ತರುವ ಹೇರ್ ಆಯಿಲ್ ಅಲ್ಲ, ಈ ಸ್ಟ್ರೆಚ್ ಮಾರ್ಕ್ ಆಯಿಲ್ಗಳು ಕೂಡ ಅಷ್ಟೇ. ಏನು ಅಂತಂದರೆ, ನೀವು ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳು ಅಪ್ಲೈ ಮಾಡಬೇಕು, ಆಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ದಿನ ಅಪ್ಲೈ ಮಾಡಬೇಕು, 1 ದಿನ 2 ದಿನ ಅದು 3 ದಿನ ಹಾಕಿ ಅದು ಮಾರ್ಕೇ ಹೋಗಿಲ್ಲ ಅಂತಂದರೆ ನಾವು ಮೂರ್ಖರು ಅಂತೀವಿ. ಯಾವುದು ಕೂಡ ನಿಮ್ಗೆ ಅಷ್ಟು ಫಾಸ್ಟಾಗಿ ನಿಮಗೆ ರಿಸಲ್ಟ್ ಕೊಡಲ್ಲ. ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಹಚ್ಚಿದ್ರೆ ಕ್ಲೀನಾಗಿ ನಿಮಗೆ ವಿಸಿಬಲ್ ಆಗಿ ಆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗೋದು ನಿಮಗೆ ಗೋಚರ ಆಗುತ್ತೆ. ಒಂದು ವೇಳೆ ಏನು ಅಂತಂದರೆ ನಿಮ್ಮದು ಸ್ಟ್ರೆಚ್ ಮಾರ್ಕ್ ತುಂಬ ಹಳೆದು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೋಬೋದು. ಬಿಟ್ಟರೆ ಫ್ರೆಶ್ ಸ್ಟ್ರೆಚ್ ಮಾರ್ಕ್ಗಳು ಈ ಆಯಿಲ್ಗಳನ್ನು ಉಪಯೋಗ ಮಾಡೋದ್ರಿಂದ ತುಂಬ ಬೇಗ ಕಮ್ಮಿ ಆಗುತ್ತೆ. ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರೆ ಸ್ಟ್ರೆಚ್ ಮಾರ್ಕ್ ಬೀಳೋದು ಕೂಡ ಕಮ್ಮಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಯಾಕಂತಂದರೆ ಅಟ್ಲೀಸ್ಟ್ ನಾನು ತುಂಬ ಕಮೆಂಟ್ಗಳನ್ನು ಓದ್ಬಿಟ್ಟು ವಿಡಿಯೋಗಳನ್ನು ನೆಕ್ಸ್ಟ್ ವಿಡಿಯೋಗಳಿಗೆ ಪ್ಲ್ಯಾನ್ ಮಾಡ್ತಾ ಇರ್ತೇನೆ. ಯಾಕಂತಂದರೆ ತುಂಬ ಜನ ಬೇರೆ ಬೇರೆ ಥರದ ಫೀಡ್ಬ್ಯಾಕ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ನೀವು ಕೂಡ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನಗೆ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲದಿದ್ದರೂ ಕೂಡ ನೆಕ್ಸ್ಟ್ ಅಂತೂ ಅದರ ಬಗ್ಗೆ ರಿಸರ್ಚ್ ಮಾಡಿ ನಾನು ವಿಡಿಯೋ ಮಾಡ್ತೇನೆ. ವಿಡಿಯೋ ಅಂತಂದರೆ ನೀವು ಕೇಳಿದ ಕೂಡಲೇ ನಂಗೆ ವಿಡಿಯೋ ಮಾಡೋದಕ್ಕಾಗಲ್ಲ, ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್
ಮಾಡಿನೇ ವೀಡಿಯೋ ಮಾಡಬೇಕು. ಸುಮ್ಮನೆ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೂ ಆಗಲ್ಲ. ಯಾಕಂತಂದರೆ ನಾನು ಹಾಕುವಂಥ ವೀಡಿಯೋ 10 ಜನ ನೋಡಿದರೂ ನಂಗೆ ಬೇಜಾರಿಲ್ಲ. 10 ಜನರಿಗೆ ರಿಯಲ್ ಆಗಿ ಅದರ ಉಪಯೋಗ ಬರಬೇಕನ್ನೋದು ನನ್ನದೊಂದು ಆಸೆ. ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳೆಲ್ಲ ನೀವು ಮಿಸ್ ಮಾಡೋದು ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.